ಮಂಗಳೂರು ನಗರದಲ್ಲಿ ದಿನದಿಂದ ದಿನಕ್ಕೆ ಸೈಬರ್ ಕ್ರೈಂ ಹಾವಳಿ ಹೆಚ್ಚುತ್ತಿದೆ. ವಿದ್ಯಾವಂತರು, ವಿಐಪಿಗಳನ್ನ ಸೈಬರ್ ದಾಳಿಕೋರರು ಗುರಿಯಾಗಿರಿಸಿಕೊಂಡಿದ್ದಾರೆ. ಈ ಬಗ್ಗೆ ಜನತೆ ಜಾಗೃತಿ ಹೊಂದಿರಬೇಕು ಎಂದು ನಗರ ಪೊಲೀಸ್ ಆಯುಕ್ತ ಟಿಆರ್ ಸುರೇಶ್ ಕರೆ ನೀಡಿದರು. ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ನಡೆದ ಪೊಲೀಸ್ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಫೋನ್ ಕರೆ ಮಾಡುವ ಮೂಲಕ ಖಾತೆಗಳ ನಂಬರ್, ಒಟಿಪಿ, ಎಟಿಎಂ ನಂಬರ್ಗಳನ್ನು ನಾಜೂಕಾಗಿ ಪಡೆಯುತ್ತಾರೆ. ಸ್ವಲ್ಪ ಯಾಮಾರಿದ್ರೂ ಕನ್ನ ಹಾಕಲು ಸಿದ್ಧರಾಗಿರುತ್ತಾರೆ. ಇಂತಹ ಅಪರಾಧಗಳ ವಿರುದ್ಧ ಇಲಾಖೆಯು ತೀವ್ರ ಕಾರ್ಯಾಚರಣೆ ನಡೆಸುತ್ತಿದೆ. ಆದರೂ ಇದು ಇಲಾಖೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದ್ದು, ಜನತೆ ಸಹಕರಿಸಬೇಕು ಎಂದರು. ನಗರದ ಬಹುತೇಕ ಖಾಸಗಿ ಬಸ್ಗಳಲ್ಲಿ ನಿರ್ವಾಹಕರು ಟಿಕೆಟ್ ನೀಡುತ್ತಿಲ್ಲ, ಕೇಳಿದ್ರೂ ಕೊಡುತ್ತಿಲ್ಲ ಎನ್ನುವ ದೂರುಗಳು ಕೇಳಿಬಂದಿದ್ದು, ತಕ್ಷಣದಿಂದಲೇ ಅಂತಹ ಬಸ್ಗಳ ವಿರುದ್ಧ ಕಾರ್ಯಾಚರಣೆ ನಡೆಸಿ ಬಸ್ಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಲು ಟಿಆರ್ ಸುರೇಶ್ ಸೂಚನೆ ನೀಡಿದ್ರು. ನಗರದ ಶಿವಬಾಗ್, ಕೆಎಫ್ಸಿ ಭಾಗದಲ್ಲೇ ಹೆಚ್ಚು ವೇಗದಲ್ಲಿ ಬಸ್ಗಳನ್ನು ಚಲಾಯಿಸಲಾಗುತ್ತಿದೆ. ವಿದ್ಯಾರ್ಥಿಗಳು, ವೃದ್ಧರು, ಸಾರ್ವಜನಿಕರು ನಡೆದುಕೊಂಡು ಹೋಗಲು ಭಯಪಡುವಂತಾಗಿದೆ. ಹಲವು ಬಸ್ಗಳಲ್ಲಿ ಟಿಕೆಟ್ಗಳನ್ನು ನೀಡುತ್ತಿಲ್ಲ ಎಂದು ಶಕ್ತಿನಗರದ ರಾಜಾರಾಮ್ ದೂರಿದ್ರು. ಇದಕ್ಕೆ ಉತ್ತರಿಸಿದ ಪೊಲೀಸ್ ಆಯುಕ್ತರು, ಅಂತಹ ಬಸ್ಗಳ ವಿರುದ್ಧ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗುವುದೆಂದರು. ಮಂಗಳೂರು ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ಮೇಯರ್, ಆಯುಕ್ತರು ಸೇರಿದಂತೆ ಹಿರಿಯ ಅಧಿಕಾರಿಗಳು ತಮ್ಮ ಕಾರುಗಳನ್ನು ಮುಖ್ಯ ದ್ವಾರದಲ್ಲೇ ಪಾರ್ಕಿಂಗ್ ಮಾಡ್ತಾರೆ. ಇದರಿಂದ ಅಂಗವಿಕಲರು, ವೃದ್ಧರು, ಸಾರ್ವಜನಿಕರಿಗೆ ತುಂಬಾ ಕಿರಿಕಿರಿ ಉಂಟಾಗ್ತಿದೆ. ಸರ್ಕಾರಿ ಅಧಿಕಾರಿಗಳೇ ಹೀಗೆ ನಿರ್ಲಕ್ಷ್ಯ ವಹಿಸಿದ್ರೆ ಇನ್ನು ಜನಸಾಮಾನ್ಯರ ಗತಿಯೇನು ಎಂದು ಬಲ್ಮಠದ ಐವನ್ ಎಂಬುವರು ಪ್ರಶ್ನಿಸಿದ್ರು. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಪತ್ರ ಬರೆಯಲಾಗುವುದೆಂದು ಟಿಆರ್ ಸುರೇಶ್ ಹೇಳಿದ್ರು. ಬಜ್ಪೆ ವ್ಯಾಪ್ತಿಯಲ್ಲಿ ಬಸ್ಗಳಲ್ಲಿ ಕರ್ಕಶ ಹಾರ್ನ್ ಬಳಸುತ್ತಿರುವುದು, ಕೊಟ್ಟಾರ ಚೌಕಿಯಲ್ಲಿ ಬೀದಿ ದೀಪ ಉರಿಯದಿರುವುದು, ತೊಕ್ಕೊಟ್ಟು ರಸ್ತೆಯ ಇಕ್ಕೆಲಗಳಲ್ಲಿ ಅನಧಿಕೃತವಾಗಿ ವಾಹನಗಳನ್ನು ನಿಲ್ಲಿಸುತ್ತಿರುವುದು, ಮಲ್ಲಿಕಟ್ಟಿಯಲ್ಲಿ ರಸ್ತೆಗಳಿಗೆ ಹಂಪ್ಸ್ ಹಾಕುವುದು, ಸುಭಾಷ್ ನಗರದ ಕಾಲೇಜೊಂದರ ಪಕ್ಕದ ಬಿಲ್ಡಿಂಗ್ನಲ್ಲಿ ಶೌಚಾಲಯದ ನೀರು ಓವರ್ಫ್ಲೋ ಆಗುತ್ತಿರುವ ಕುರಿತು ದೂರುಗಳು ಬಂದವು. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಓಕೆ. ಗೊತ್ತಾಯ್ತು, ಇವತ್ತೇನೆ ಇದು ಮಾಡಿಸ್ತೀನಿ. ಇಲ್ಲ, ಅವ್ರು ಮಾಡಿಸಿದ್ವಿ, ಮತ್ತೆ ಅದು ಮತ್ತೆ ಓಪನ್ ಆಗಿರ್ಬೇಕು. ಗೊತ್ತಾಯ್ತು ಬಿಡಿ, ನಾನು ಹೇಳಿದ್ದು. ಓಕೆ, ಹೌದು, ಕಮಿಷನ್ ಮಾತಾಡಿ. ಒಂದು ವರ್ಷದ ಹಿಂದೆ ಆ ದುಡ್ಡು ವಾಪಸ್ ಕೊಡೋಕೆ ಮತ್ತೆ ಹಾಕಿ ಅದನ್ನು ಗೊತ್ತಿದ್ದು ಹಾಕ್ತಾರೆ. ಅದನ್ನು 2 ಕೇಸ್ ಒಂದು ವರ್ಷದಿಂದ ಹಾಕಿದ್ದಾರೆ, ಮತ್ತೆ ಹಾಕ್ತಾನೆ ಇರ್ತಾರೆ. ನಮ್ಮ ಲೋಗೋರ್ ಕೇಸ್ ಏನು ಸರ್, ಬೈ ದ ಟೈಮ್ ಅಲ್ಲಿ ರೀಚ್ ಆಗೋದಕ್ಕೆ ಅದೆಲ್ಲ ಫೇಕ್ ಅಕೌಂಟ್ಸ್ ಮತ್ತೆ ಅವರೆಲ್ಲ ಕ್ಲೋಸ್ ಮಾಡ್ಕೊಂಡಿರ್ತಾರೆ. ದ ಮೊಮೆಂಟ್ ಒಂದ್ಸರಿ ಅಮೌಂಟ್ ಡ್ರಾ ಕೂಡ ದಟ್ ಅಮೌಂಟ್ ಇಮಿಡಿಯೇಟ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ಆಲ್ ಆರ್ ಫೇಕ್ ಅಕೌಂಟ್ಸ್ ಯಾರು ಹೆಸರು ಮಾಡಿರ್ತಾರೆ. ನಮ್ಮ ಟೀಮು ಕಲ್ಕತ್ತಾಗೆ ಹೋಗಿತ್ತು. ಕಲ್ಕತ್ತಾಗೆ ಒಂದು ಟೀಮ್ ಕಳಿದ್ರು. ನಮ್ಮ ಸರ್ವಿಸ್ ಕೊಟ್ಟರು ಭಾಳ ಅಲ್ಲಿ ಒಂದು 4 ಕೇಸ್ ಇತ್ತು. ಅಲ್ಲಿ ಅಕೌಂಟ್ ಓಪನ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಅಕೌಂಟ್ ಓಪನ್ ಮಾಡಿದ್ಮೇಲೆ ಅಕೌಂಟ್ ಓಪನ್ ಅಲ್ಲಿಗೆ ಒಂದು ಪೋಸ್ಟ್ ಹಾಕ್ತಾರೆ ಒಂದು ಅಡ್ರೆಸ್ಸಿಗೆ. ಅವ್ರಲ್ಲಿ ಅವ್ರಿಗೆ ಆ ಪೋಸ್ಟ್ ರೀಚ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅಕೌಂಟ್ ಕನ್ಫರ್ಮ್ ಆದಮೇಲೆ ಮತ್ತೆ ಓಪನ್ ಮಾಡ್ತಾರೆ. ಅವ್ರು ಯಾವ ರೀತಿ ಮಾಡಿದ್ದಾರೆ, ನಾವು ಪೋಸ್ಟ್ ಮ್ಯಾನ್ಗೂ ಬುಕ್ ಮಾಡ್ಕೊಂಡಿದ್ದೇವೆ. ಆ ಪೋಸ್ಟ್ ಮ್ಯಾನ್ ಹೋಗಿ ಅವ್ರು ಕಾಯ್ತಾ ಇರ್ತಂದ್ರೆ ಪೋಸ್ಟ್ ಮ್ಯಾನ್ ಫೋನ್ ಮಾಡಿದ್ರೆ ಪೋಸ್ಟ್ ಮ್ಯಾನ್ ಬಂದ್ಬಿಟ್ಟು ಇವ್ರ ಕೈ ಕೊಟ್ಬಿಟ್ಟು ನಾನು 3-4 ಅಕೌಂಟ್ ಮೊಬೈಲ್ ನಂಬರ್ ಎರಡು ಸರಿ ಮಾತಾಡಿದ್ದಾರೆ. 3 ಸರಿ ಫಸ್ಟ್ ಕೇಳಿದ್ರೆ ನಿಮ್ದು ವೀಸಾನ ಮಾಸ್ಟರ್ ಯಾವ್ದು ಅಂತ ನಾವು ಯಾವ್ದು ಅಂತ ಹೇಳ್ಬಿಡೋದು. ಸ್ಟಾರ್ಟಿಂಗ್ ನಂಬರ್ ಕಾಮನ್ ಇರುತ್ತೆ. ವೀಸಾ 2 ನಂಬರ್ ಹೇಳ್ತಾರೆ, ಉಳಿದಿದ್ದನ್ನು ಹೇಳೋದು ನಾವು ಹೇಳಿಬಿಡ್ತೇವೆ.
ಸೊ ಆ ರೀತಿ ಟ್ರ್ಯಾಪ್ ಮಾಡಿ ಮಾತಾಡ್ತಾ ಇಮಿಡಿಯೇಟ್ ಆಗಿ ಸಡನ್ ಆಗಿ ಮಾತಾಡ್ತಾ ಇರ್ತಾರೆ. ಒಂದು ಅವ್ರ ಮಾತಾಡೋ ಒಂದು ಅಪಿಯರೆನ್ಸ್ ಅಲ್ಲಿ ಗೊತ್ತಾಗ್ಬಿಡ್ತೀವಿ, ಓ ಏನಪ್ಪ ಇಲ್ಲಿ ಭಾಳ ನಮ್ಮ ಕನ್ಸರ್ನ್ ಇದೆ ಅಂತ ಅನ್ಕೊಂಡು ಅವ್ರಿಗೆ ಗೊತ್ತಿದ್ದು ಸರ್ ಅವ್ರಿಗೆ ಡೌಟ್ ಇತ್ತಂತೆ ಎರಡು ಸರಿ ಮಾಡಿದ್ದಾರೆ. ಎರಡು ಸರಿ ಮಾಡಲು ಕೊಟ್ಟಿಲ್ಲ, 3 ಸರಿ ಮಾಡಲು ಕೊಟ್ಟಿಲ್ಲ. ಸರ್ ಅದು ಬಸ್ ಟಿಕೆಟ್ ಇದ್ದು ಅದು ಮೇಜರ್ ಡ್ರೈವ್ ಮಾಡ್ತೀವಿ ಅಂತ ಸರ್ ಹೇಳ್ತಾರೆ. ಲಾಸ್ಟ್ ಟೈಮ್ ಇಲ್ಲ ಅವ್ರಿಗೆ ಹಸ್ಬೆಂಡ್ ಕೇಳಿದ್ರೆ ಇಲ್ಲ ಅಪ್ಪಿಗಿಲ್ಲ. ನಮ್ಮವ್ರು ಈಗ 3 ಜನ ಇನ್ಸ್ಪೆಕ್ಟರ್ ಆಗಿದ್ದೀವ, ಹೋದವರ ಅಂತ ಇನ್ಸ್ಪೆಕ್ಟರ್ ಏನೋ ಹೇಳ್ಕೊತಾ ಇದ್ದಾರೆ. ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಇವನ್ ಸಿವಿಲ್ ಸರ್ ಅದು ಎವ್ರಿ ಡೇ 1 ಅವರ್ ಮಿನಿಮಮ್ 1 ಅವರ್ ಸರ್ ಅದು ಏಕಕಾಲಕ್ಕೆ ರೈಡ್ ಮಾಡಿದ್ರೆ ಆಗ್ಬೋದು ಸರ್. ಯಾಕಂದ್ರೆ ಒಂದ್ ಕಡೆ ಮಾಡಿದ್ರೆ ಅವ್ರ ಫೋನ್ ಪೀಕ್ ಅವರಿಗೆ ಸ್ಟಾರ್ಟ್ ಬೇರೆ ಬೇರೆ ಕಡೆ ಮಾಡಿದ್ರೆ 19 ಜೋಗಟ್ಟೆ ನಾನು 2 ಇನ್ಸ್ಪೆಕ್ಟರ್ ಆಮೇಲೆ ಎಷ್ಟು ಟೈಮ್ ಮಾಡಿದ್ರೆ ಇಲ್ಲಿ ಎಷ್ಟು ಇದಾಯ್ತು, ಎಷ್ಟು ಕೇಸ್ ಬುಕ್ ಮಾಡಿಕೊಂಡು ನೀವು ಮೀಡಿಯಾಗೂ ಹೇಳಿ ಜನಗಳಿಗೆ ಅವೇರ್ನೆಸ್ ಬರಲ್ಲ. ಇವತ್ತಿಂದ ಗೊತ್ತಿದೆ. ಈವ್ನಿಂಗ್ ನಮಗೊಂದು ಮಾಹಿತಿ ಸರ್ ಆಮೇಲೆ ಬಸ್ ನಿಲ್ಸ್ರಿ ಒಂದು 2 ವರ್ಷ 1 ಅವರ್ 2 ಅವರ್ ಬಸ್ ನಿಲ್ಸ್ರಿ. ಇಲ್ಲ ಸರ್ ಅದು ನಿಲ್ಸದ ಅವ್ರು ಕೇಳೋದಿಲ್ಲ. ಯಾಕಂದ್ರೆ ಪುನಃ ಅವರು ಮಿಷನ್ ಪುನಃ ಸರಿ ಇಲ್ಲ ಅಂತ ಹೇಳ್ತಾರೆ. ಈಗ ನೀವು ಕೇಸ್ ಹಾಕಿದ ಕೂಡಲೇ ಅಲ್ಲ ಒಂದು 2-3 ಕೇಸ್ ಹಾಕಿ ಒಂದು 2-3 ಬಸ್ ನಿಲ್ಲಿಸಿದ್ರೆ ಅವಾಗ ಲಾಸ್ ಆಗ್ತದೆ. ಅವಾಗ ಒಂದು ಪ್ಲಸ್ 2-3 ಸರಿ ನಿಲ್ಲಿಸಿದ್ಮೇಲೆ ಆಮೇಲೆ ಒಂದು ರಿಪೋರ್ಟ್ ಆಗುತ್ತೆ. ಬಸ್ ಅಂದ್ರೆ ಪ್ಯಾಸೆಂಜರ್ ಸಪೋರ್ಟ್ ಮಾಡೋದಿಲ್ಲ ಟೈಮ್ ಇಲ್ಲ ಪ್ಯಾಸೆಂಜರ್ ಪ್ಯಾಸೆಂಜರ್ಸ್ ಬೇರೆ ಬಸ್ಸಿಗೆ ಹತ್ತಿಸ್ಬೇಕು ಅಷ್ಟೇ. ಅದು ಬಸ್ ಅದಕ್ಕೆ ಅಲ್ಲ ಅವನು ಅಲ್ಲಲ್ಲ ಆಗಲ್ಲ. ಅವರು ಸ್ಟೇಟ್ಮೆಂಟ್ ಬಂದ ಮೇಲೆ ಅವರನ್ನು ಇದು ಮಾಡ್ಬೇಕು. ಅಲ್ಲೇ ನಿಲ್ಲಿಸಿದ್ರೆ ಅವ್ರಿಗೆ ನಾಟ್ ಅಕೌಂಟ್ ಅವ್ರಿಗೆ ಕೊಟ್ಟರು ಏನಂತ ಹೊಡಿದ್ರೆ ದುಡ್ಡು ಬಂದ್ರೆ ಸಾಕು. 15 ಪರ್ಟಿಕ್ಯುಲರ್ ಅದೇ ಕೇಸ್ ಅದ್ರ ಮೇಲೆ ಮ್ಯಾಕ್ಸಿಮಮ್ ಕಂಪ್ಲೇಂಟ್ ನಿಮಗೆ ಬಂದಿರೋದು. ಓನರ್ಗಳು ಸಬ್ಲೀಸ್ ಮಾಡಿರ್ತಾರೆ, ಕಂಡಕ್ಟರ್ ಡ್ರೈವರ್ ಬೇಕಾಬಿಟ್ಟು ಸಿಕ್ಕಾಪಟ್ಟೆ ಸ್ಪೀಡು, ಸ್ಟಾಪ್ಗಳು ನಿಲ್ಲಿಸೋದಿಲ್ಲ. ಮ್ಯಾಕ್ಸಿಮಮ್ ಏನು ಸಿಟಿ ಬಸ್ಸಲ್ಲಿ ಸಿಟಿ ಬಸ್ಸಲ್ಲಿ 15 ಸಿಕ್ಕಾಪಟ್ಟೆ ಉಂಟು, ನಿಲ್ಲಿಸೋದಿಲ್ಲ, ಓವರ್ ಸ್ಪೀಡಿಂಗು, ಟಿಕೆಟ್. ಆಮೇಲೆ ಹೆಚ್ಚಿನ ಕಂಡಕ್ಟರ್ಗಳಿಗೆ ಮೋಸ್ಟ್ಲಿ ನನ್ನ ಪ್ರಕಾರ ಬ್ಯಾಡ್ಜ್ ಇರೋದು ಎಲ್ಲ ಬಚ್ಚಾಗಳೆಲ್ಲ ಇರ್ತಾರೆ. ಲೈಸೆನ್ಸ್ ಅದೇ ಏನು ಇರೋದಿಲ್ಲ, ಬ್ಯಾಡ್ಜ್ ಇರೋದು. ಈಗ ನಿಲ್ಲೋದಕ್ಕಾದ್ರೂ ಸೇರಿಸಿ ಬುಕ್ ಮಾಡ್ತೀನಿ. ಕನ್ನಡ ಲೈಸೆನ್ಸ್ ಬರೀ ಟಿಕೆಟ್ ಒಂದೇ ನೋಡ್ಬೇಡಿ. ನೋಡಿ ಫೈನ್ ಹಾಕ್ತೀರಾ ಅಷ್ಟು ಅವ್ರಿಗೆ ಮುಂಚಾಗ್ತದೆ ಅವಾಗ. ಟಿಕೆಟ್ ಕನೆಕ್ಟ್ ಲೈಸೆನ್ಸ್ ಯಾರು ಆಗಿದೆ. ಸೊ ಅದು ಮತ್ತೆ ನೆಕ್ಸ್ಟ್ ಡೇ ಬಸ್ ಹತ್ತಿ ಬಿಡ್ಬೋದಲ್ಲ, ಬಿಡ್ಬೋದು. ಅವ್ನಿಗೆ ಬಿಡಿಸ್ಬಿಟ್ಟು ಬಸ್ ಕಳಿಸ್ತಾರೆ. ಟಿಕೆಟ್ ಕೊಟ್ರೆ ಅದನ್ನ ರೀಇಂಬರ್ಸ್ ಮಾಡ್ತಾರೆ. ರೀಇಂಬರ್ಸ್ ಮಾಡ್ತಾರೆ. ಹಲೋ ಹಾಂ ಹೇಳಿ ರೋಷನ್. ನಮಸ್ಕಾರ ಹೇಳಿ. ಏನ್ ಪ್ರೋಗ್ರೆಸ್ ಇಲ್ಲ? ಯಾವ್ದ್ರ ಬಗ್ಗೆ ಎಫ್ಐಆರ್ ಕೊಟ್ಟಿದ್ದೀರಾ? ಏನ್ ಎಫ್ಐಆರ್ ಕೊಟ್ಟಿದ್ದೀರಾ? ಹಾ ಹೇಳಿ ಹೇಳಿ ಕೇಳ್ತದೆ ಹೇಳಿ. ಹೇಳಿ ಕೇಳ್ತದೆ ಹೇಳಿ. ಕೇಳ್ತದೆ ಹೇಳಿ. ನಾವು 10 ವರ್ಷ ಹಾಂ ಗೊತ್ತಾಯ್ತು. ಓಕೆ ನಮ್ಮ ಇನ್ಸ್ಪೆಕ್ಟರ್ ನಿಮಗೆ ಸೈಬರ್ ಕ್ರೈಮ್ ಇನ್ಸ್ಪೆಕ್ಟರ್ ನಿಮಗೆ ಪ್ರೋಗ್ರೆಸ್ ಫೋನ್ ಮಾಡಿ ಹೇಳ್ತಾರೆ. ಸೈಬರ್ ಕ್ರೈಮ್ ಹಲೋ ಹಲೋ ಹಾ, ನಮ್ದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಹೇಳ್ತೇವೆ. ಪ್ರೋಗ್ರೆಸ್ ಏನಾಗಿದೆ ಅಂತ ನಿಮಗೆ ಅದ್ರ ಬಗ್ಗೆ ಮಾತಾಡ್ತಾರೆ. ಓಕೆ, ಥ್ಯಾಂಕ್ ಯು. ಇನ್ನು ಬಸ್ಗಳಲ್ಲಿ ಟಿಕೆಟ್ ನೀಡದಿರುವ ಕುರಿತು ಪೊಲೀಸ್ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಬಂದ ದೂರುಗಳನ್ನು ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆ ಟಿಕೆಟ್ ನೀಡದ ಬಸ್ಗಳ ವಿರುದ್ಧ 193 ಪ್ರಕರಣಗಳು ದಾಖಲಿಸಿದ್ದು 19,300 ರೂಪಾಯಿ ದಂಡ ಸಂಗ್ರಹಿಸಿದೆ. ಈ ಕಾರ್ಯಾಚರಣೆ ಮುಂದಿನ ದಿನಗಳಲ್ಲೂ ಮುಂದುವರಿಯಲಿದೆ ಎಂದು ಅಪರಾಧ ಮತ್ತು ಸಂಚಾರ ವಿಭಾಗದ ಡಿಸಿಪಿ ಉಮಾ ಪ್ರಶಾಂತ್ ತಿಳಿಸಿದ್ದಾರೆ. ಇನ್ನು ಸುಮಾರು ಕಡೆ ಇದೆ. ಮಾತಾಡಿ ಹೇಳ್ತೀನಿ.
ಇಂದಿನ ಯುವ ಸಮೂಹವು ಹಲವಾರು ಚಿತ್ರರಂಗದ ನಟ ನಟಿಯರನ್ನ ಹಾಗೂ ಹಲವಾರು ಗಾಯಕರನ್ನ ತಮ್ಮ ಮಾದರಿ ವ್ಯಕ್ತಿಗಳನ್ನಾಗಿ ಮಾಡಿಕೊಂಡು ಅವರಂತೆ ಅನುಕರಿಸುತ್ತಾರೆ. ಅವರ ಹೇರ್ ಸ್ಟೈಲ್, ಅವರಂತೆ ಮಾತನಾಡುವುದು, ಅವರಂತೆ ಡೈಲಾಗ್ ಹೇಳುವುದು, ಹಾಡುವುದು ಇತ್ಯಾದಿ ಮಾಡುತ್ತಿರುತ್ತಾರೆ. ಹಾಗಿದ್ದಾಗ ಸೆಲೆಬ್ರಿಟಿಯಾದವರು ಕೂಡ ಇಂದಿನ ಯುವ ಸಮೂಹ ಹಾದಿ ತಪ್ಪದಂತೆ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಒಳಿತಲ್ಲವೇ? ಇತ್ತೀಚಿನ ಕೆಲ ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಯುವ ಸಮೂಹವನ್ನ ಹುಚ್ಚೆಬ್ಬಿಸುತ್ತಿರುವ ಚಲಿಸುತ್ತಿರುವ ಕಾರಿನಿಂದಿಳಿದು ಹಾಡುತ್ತಾ ನೃತ್ಯ ಮಾಡಿ ಮತ್ತೆ ಕಾರು ಹತ್ತುವ ಕೀಕಿ ಡ್ಯಾನ್ಸ್ ಎಂಬ ಅಪಾಯಕಾರಿ ನೃತ್ಯ ಮಾಡಿ ಸೆಲೆಬ್ರಿಟಿಗಳು ಸಾಮಾಜಿಕ ಜಾಲತಾಣಕ್ಕೆ ಹರಿಬಿಡುತ್ತಿರುವುದು ಕಂಡು ಬರುತ್ತಿದೆ. Hey, yeah. Anwar! Yo, the car! Anwar! The car, get the car, Lele. Oh shit! Alright, I'm gonna do it. Nah, chill. Alright, go. Hey, yeah. What the Holy fuck! Trap, money, penny. She got me in my feelings. Gotta be real with it. ತಮ್ಮ ಅಭಿಮಾನಿಗಳು ಕೂಡ ಇದನ್ನೇ ಪಾಲಿಸುತ್ತಾರೆ ಎಂಬ ಪರಿಜ್ಞಾನ ಕೂಡ ಇಲ್ಲ. ಸೆಲೆಬ್ರಿಟಿಗಳು ಸಮಾಜಕ್ಕೆ ಮಾದರಿಯಾಗಿರಬೇಕು. ಅದನ್ನು ಬಿಟ್ಟು ಇಂತಹ ಅಪಾಯಕಾರಿ ಆಟಗಳಿಗೆ ಪ್ರಚೋದನೆ ನೀಡಬಾರದು. ಈ ನೃತ್ಯದಿಂದ ಪ್ರಾಣಾಪಾಯ, ಅಪಘಾತ, ಸುಗಮ ಸಂಚಾರಕ್ಕೆ ಅಡ್ಡಿ ಹಾಗೂ ಕಾನೂನು ಸುವ್ಯವಸ್ಥೆಗಳಿಗೆ ಧಕ್ಕೆ ಉಂಟಾಗಲಿದೆ. ಮುಂದಾದರೂ ಇದಕ್ಕೆ ಇಂತಹ ಕೃತ್ಯಗಳಿಗೆ ರಾಜ್ಯದ ಸೆಲೆಬ್ರಿಟಿಗಳು ಕೈ ಹಾಕದಿರಲಿ. ಡ್ರಗ್ಸ್ ದಂಧೆ ಬೆಳೆದಂತೆಲ್ಲ ಅಪರಾಧ ಹೆಚ್ಚಳ. ಮಾದಕ ವಸ್ತುವಿಗೂ ಮತ್ತು ಅಪರಾಧ ಚಟುವಟಿಕೆಗೂ ಅವಿನಾಭಾವ ಸಂಬಂಧ ಏರ್ಪಟ್ಟಂತಾಗಿದ್ದು, ಮಾದಕ ವಸ್ತು ಜಾಲದ ಬಲೆಗೆ ಬೀಳುತ್ತಿರುವ ಯುವ ಸಮೂಹವು ಈಗ ಆ ಮತ್ತಿನಲ್ಲಿ ಅಪರಾಧ ಕೃತ್ಯಗಳನ್ನು ಎಸಗುವ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿರುವುದು ಆತಂಕ ಉಂಟುಮಾಡಿದೆ. ಯುವಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಹಳಹಳಿಸುತ್ತಿದ್ದ ನಾಗರಿಕ ಸಮಾಜವು ಈಗ ಡ್ರಗ್ಸ್ ಚಟ ಕ್ರೈಮ್ಗೂ ಯುವಕರನ್ನು ಪ್ರಚೋದಿಸುತ್ತಿದೆ ಎಂದು ಚಿಂತಿಸುವಂತಾಗಿದೆ. ಇನ್ನು ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಡ್ರಗ್ಸ್ ದಂಧೆ ವ್ಯಾಪಿಸುತ್ತಿದೆ ಎಂಬುದನ್ನು ಪೊಲೀಸ್ ದಾಖಲೆಗಳೇ ತೋರಿಸುತ್ತಿದೆ. ಈ ಜಾಲವು ವೃದ್ಧಿಸುತ್ತಿದ್ದಂತೆಲ್ಲ ಬೆಂಗಳೂರು, ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಅಪರಾಧ ಚಟುವಟಿಕೆಗಳಿಗೂ ಪರೋಕ್ಷವಾಗಿ ಕಾರಣವಾಗಿದೆ ಎಂದು ತಿಳಿದುಬಂದಿದೆ. ಈ ಡ್ರಗ್ಸ್ ಪರಿಣಾಮವಾಗಿ 2 ರೀತಿಯ ಅಪರಾಧಗಳು, ಕೃತ್ಯಗಳು ಸಂಭವಿಸುತ್ತದೆ. ಕಡಿಮೆ ಬಂಡವಾಳ ತೊಡಗಿಸಿ ಕೋಟಿ ಸಂಪಾದಿಸಬಹುದಾದ ಉದ್ಯಮವಾಗಿರುವ ಗಾಂಜಾ ಸೇರಿದಂತೆ ಡ್ರಗ್ಸ್ ಮಾರಾಟದ ಮೇಲೆ ಹಿಡಿತ ಸಾಧಿಸಲು ಸ್ಥಳೀಯವಾಗಿ ದಂಧೆಕೋರರ ಮಧ್ಯೆ ಗಲಾಟೆ ನಡೆದಿದೆ. ಮತ್ತೊಂದು ಗಾಂಜಾ ಮತ್ತಿನಲ್ಲಿ ಕ್ರೈಮ್ಗೆ ಎಡೆಮಾಡಿಕೊಡುತ್ತಿದೆ. ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಡ್ರಗ್ಸ್ ಛಾಯೆ ಆವರಿಸಿಕೊಂಡಿದೆ. ಡ್ರಗ್ಸ್ ಮಾರಾಟ ವಿಚಾರವಾಗಿಯೇ ದಂಧೆಕೋರರು ಪರಸ್ಪರ ಗಲಾಟೆ ಮಾಡಿಕೊಂಡಿರುವ ಪ್ರಕರಣಗಳು ಸಾಕಷ್ಟು ನಡೆದರೂ ಅವುಗಳು ಪೊಲೀಸ್ ದಾಖಲೆಗಳನ್ನು ಸೇರುತ್ತಿಲ್ಲ. ಇನ್ನೊಂದೆಡೆ ಮಾದಕ ವಸ್ತು ವ್ಯಸನಿಗಳ ಆತ್ಮಹತ್ಯೆ ಪ್ರಕರಣಗಳ ಹಿಂದಿನ ರಹಸ್ಯವನ್ನು ಮರ್ಯಾದೆ ಕಾರಣಕ್ಕಾಗಿ ಹೂತು ಹಾಕಲಾಗುತ್ತಿದೆ. ಸಮಾಜಕ್ಕೆ ಹೆದರಿ ಕೆಲವು ಪೋಷಕರು ತಮ್ಮ ಮಕ್ಕಳ ಸಾವಿಗೆ ಡ್ರಗ್ಸ್ ಕಾರಣವಾಗಿದ್ದರೂ ಅದನ್ನು ಬಹಿರಂಗಪಡಿಸಲು ಹಿಂದೇಟ ಹಾಕ್ತಿದ್ದಾರೆ ಎನ್ನಲಾಗ್ತಿದೆ. ರಾಜ್ಯದಲ್ಲಿ ಮಾದಕ ವಸ್ತು ಸಂಬಂಧ 2011ರಲ್ಲಿ 252 ಪ್ರಕರಣಗಳು ದಾಖಲಾಗಿದ್ದರೆ 2017ರಲ್ಲಿ 1127 ಕೃತ್ಯಗಳು ವರದಿಯಾಗಿದೆ. ಅದೇ 2018ರಲ್ಲಿ ಕೇವಲ 6 ತಿಂಗಳಲ್ಲೇ 352 ಪ್ರಕರಣಗಳು ದಾಖಲಾಗಿವೆ. ಒಟ್ಟಾರೆ 2011ರಿಂದ 18ನೇ ಅವಧಿಯಲ್ಲಿ
3,535 ಪ್ರಕರಣಗಳು ದಾಖಲಾಗಿದ್ದು, ಈ ಅಂಕಿಅಂಶಗಳು ರಾಜ್ಯದಲ್ಲಿ ಡ್ರಗ್ಸ್ ಜಾಲದ ವಿಸ್ತಾರವನ್ನು ಸ್ಪಷ್ಟಪಡಿಸುತ್ತಿದೆ. ಅಪರಾಧ ಕೃತ್ಯಗಳಿಗೆ ದುಬಾರಿ ಮೌಲ್ಯದ ಕೊಕೇನ್, ಹೆರಾಯಿನ್, ಚೆರಾಸ್ ರೀತಿಯ ಮಾದಕ ವಸ್ತುಗಳು ಕಾರಣವಾಗ್ತಿಲ್ಲ. ಇಲ್ಲಿ ಬಹುತೇಕ ಲೋಕಲ್ ಬ್ರ್ಯಾಂಡ್ ಡ್ರಗ್ಸ್ಗಾಗಿಯೇ ಅಪರಾಧ ಕೃತ್ಯಗಳು ನಡೆಯುತ್ತಿವೆ ಎಂದು ಪೊಲೀಸರು ಹೇಳ್ತಾರೆ. ಇನ್ನು ಬೆಂಗಳೂರಿನಿಂದ ಹೊರಗಡೆ ಗಾಂಜಾವನ್ನು ತಲಾ ಕೆಜಿಗೆ 10 ರಿಂದ 20 ಸಾವಿರ ರುಗಳಂತೆ ಖರೀದಿಸಿ ತರುವ ದಂಧೆಕೋರರು ಬಳಿಕ ನಗರದಲ್ಲಿ ಗ್ರಾಹಕರಿಗೆ 20 ಗ್ರಾಂ ಪೊಟ್ಟಣಗಳಲ್ಲಿ ತುಂಬಿ ಮಾರಾಟ ಮಾಡ್ತಾರೆ. ಈ ಪೊಟ್ಟಣ ಬೆಲೆಯೇ 1 ರಿಂದ 2 ಸಾವಿರ ರೂಪಾಯಿವರೆಗೆ ಇರುತ್ತದೆ. ಕಡಿಮೆ ಬಂಡವಾಳ ಹೂಡಿ ಸುಲಭವಾಗಿ ಲಕ್ಷ ಎನಿಸಬಹುದಾಗಿದೆ. ಇದರಿಂದಾಗಿಯೇ ಸ್ಥಳೀಯವಾಗಿ ಗಾಂಜಾ ಮಾರಾಟದ ವಿಚಾರವಾಗಿ ಸ್ಥಳೀಯ ಕ್ರಿಮಿನಲ್ಗಳ ಮಧ್ಯೆ ಗಲಾಟೆ ನಡೆಯುತ್ತಿದೆ. ಕೊಳಚೆ ಪ್ರದೇಶಗಳಲ್ಲಿ ಯುವಕರು ಪರಸ್ಪರ ವೈಟ್ನರ್ ವಿಚಾರವಾಗಿ ಜಗಳ ಶುರುವಾಗಿ ಕೊಲೆಯಲ್ಲಿ ಅಂತ್ಯವಾದ ನಿದರ್ಶನಗಳಿವೆ. ಈ ನಿಶೆಯಲ್ಲಿ ರಾತ್ರಿ ವೇಳೆ ಕೊಲೆ ಕೃತ್ಯಗಳನ್ನು ವ್ಯಸನಿಗಳು ಎಸಗಿದ್ದಾರೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ಹೇಳ್ತಾರೆ.